ನಡೆಯುತ್ತಿರುವಂತಹ ಸ್ಥಳ. ಜೋಡಿದ ಪಟ್ಟಣದ ಅಧಿಕಾರಿ ಯಾರು ಎನ್ನುವಾಗ ಕೇಳಿದ್ದೀರಿ? ಶುಂಭಾಸುರಗಳು ಕಾಣಬಹುದು. ಹೊಲಗೊಟ್ಟ ವಿಚಾರ ಅನೇಕ ಇದೆ. ಆಲಿಸಬೇಕು ತಮ್ಮ. ನಾವು ಸಾಮಾನ್ಯರೇ. ಪರಿಪಾಲಿಸು ಸ್ವಾಮಿ, ಪರಿಪಾಲಿಸು. ತಮ್ಮ ಶುಂಭ ನವ ಬ್ರಹ್ಮರಲ್ಲಿ ಒಬ್ಬರು, ಕಶ್ಯಪ ಬ್ರಹ್ಮರು. ಅವರ ಅನುಗ್ರಹದಿಂದ ಧನುದೇವಿಯಲ್ಲಿ ಶುಂಭ ನಮ್ಮೀರುವರ ಜನನವಾಯಿತು. ಬಾಲ್ಯದಲ್ಲಿ ಗುರುಗಳಾದ ಶುಕ್ರಾಚಾರ್ಯರಿಂದ ಬೇಕಾದಂತಹ ವಿದ್ಯೆಗಳನ್ನೆಲ್ಲ ಕಲಿತುಕೊಂಡವರು ನಾವು. ಪ್ರಾಯ ಪ್ರಬುದ್ಧರಾದಾಗ ಈ ಶೋಣಿತ ಪಟ್ಟಣದ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ. ವರ್ತಮಾನ ಕಾಲದಲ್ಲಿ ಅನುಜನಾದ ನಿನ್ನನ್ನು ಜೊತೆ ಸೇರಿಸಿ ಗಣ ಪರಾಕ್ರಮದಿಂದ ಇಲ್ಲಿಯ ಜನಪದವನ್ನು ಪಾಲಿಸಿಕೊಂಡು ಬರ್ತಾ ಇದ್ದೇನೆ. ತಮ್ಮ, ನಾವು ಇಷ್ಟು ಎತ್ತರಕ್ಕೆ ಏರಬೇಕಾದ್ರೆ ಮಾಡಿದಂತ ಸಾಧನೆ ಏನು? ನಾವು ಏನು, ನಮ್ಮ ಶಕ್ತಿ ಸಾಮರ್ಥ್ಯ ಏನು ಎಂಬುದನ್ನು ಲೋಕದಲ್ಲಿ ತಿಳಿಸಬೇಕಾದರೆ ಮೊದಲಾಗಿ ಮಾಡಿದ್ದೇನು ಗೊತ್ತೇ? ಘೋರ ಕಾನನವನ್ನು ಸೇರಿದೆವು. ಅಜಲನ್ನು ಸ್ಮರಿಸಿ ಬೇಕಾದಂತಹ ವರವನ್ನು ಪಡೆದೆವು. 3 ಮೂರ್ತಿಗಳಿಂದಲೂ ಮರಣವೇ ಭಾರತ ವರವನ್ನು ಪಡೆದಿದ್ದೇವೆ. ವರ ಪಡೆದ ಮಾತ್ರಕ್ಕೆ ಸಾಕಾಗುವುದಿಲ್ಲ. ಭೂಲೋಕದಲ್ಲಿದ್ದಂತಹ ರಾಜಾದಿಗಳನ್ನೆಲ್ಲ ಸೋಲಿಸಿದೆವು. ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿದೆವು. ಅಲ್ಲದೆ ಪಾತಾಳ ಲೋಕಕ್ಕೆ ಹೋದೆವು. ಅಲ್ಲಿಯೂ ನಮ್ಮದೇ ಸ್ವಾಧೀನವನ್ನು ಮಾಡಿದ್ದೇವೆ. ಹೀಗೆ 2 ಲೋಕಗಳಾಗಿದೆ. ಇನ್ನೇನಾದರಿದ್ದರೆ ಹೇಳು. 2 ಲೋಕಗಳನ್ನು ಮಾವ ಶವಾದ್ರ ಸಾಕೆ.
ಅದುವೇ ನಾಗಲೋಕ. ಕಿರಿಯ ತಾಯಿಯ ಮಕ್ಕಳಾದಂತಹ ದೇವತೆಗಳು ಸ್ವರ್ಗಲೋಕವನ್ನು ಆಳಿಕೊಂಡು ಬರ್ತಾ ಇದ್ದಾರೆ. ಅದನ್ನು ಪಡೆಯಬೇಕೆಂಬ ಹಂಬಲದಲ್ಲಿದ್ದವ ನಾನು ಮೇಲೆ ಏರುವುದಕ್ಕಾಗಿ ಸಕಲ ಸೇನೆಯನ್ನು ಸಿದ್ಧಗೊಳಿಸು. ಸ್ವರ್ಗಲೋಕ ಸಲ್ಲಬೇಕು. ಬಿಟ್ಟು ಕೊಟ್ಟಲಾಯಿತು. ಕೈಯಲ್ಲಿ ವಜ್ರಾಯುಧವನ್ನ ಹಿಡಿದು ಐರಾವತವನ್ನ ಏರಿಕೊಂಡು ದುರಕ್ಕಾಗಿ ಬಂದೆಯೋ. ನಿನ್ನ ಮುಂದೆ ನಿಂತ ಸಾಮಾನ್ಯ ಎನ್ನುವ ಹಾಗೆ ಭಾವಿಸಿಕೊಳ್ಬೇಕು. ಜೋಳಿತೋ ದೀಪ ಶುಂಭದಾನವನೆಂದ್ರೆ ನಾನೇ. ಎರಡು ಲೋಕಗಳು ನನ್ನ ವಶವಾಗಿವೆ. ಉಳಿದದ್ದು ನಾಗಲೋಕ ಬಿಟ್ಟುಕೊಳ್ಳ. ಪಡೆದಿದ್ದೇನೆ ಸ್ವರ್ಗ. ಶಕ್ತಿ ಸಾಮರ್ಥ್ಯ ಇದೆ ಅಂತಾದ್ರೆ
ಏನು ಮಾಡಬೇಡ ಅಂತ. ನಾನು ಮಾಡುವುದಿಲ್ಲ ತಮ್ಮ ಸುಮ್ಮ ಅಣ್ಣ. ನಿನ್ನ ಜಯಘೋಷವನ್ನು ಕೇಳಿ ಸಂತೋಷವಾಯಿತು. ಚಾರು ಚತುರ್ದಶ ಜಗಕ್ಕೆ ಶುಂಭನೇಕೋ ದೇವ ಅನ್ನುವಂತ ವಿಚಾರ ಇಲ್ಲಿದ್ದವರು ಮಾತ್ರ ತಿಳಿದರೆ ಸಾಲದು. 3 ಲೋಕದವರು ತಿಳಿಯಬೇಕು ಎನ್ನುವಂತ ಉದ್ದೇಶದಿಂದ ಡಂಗುರವನ್ನ ಸಾರುವುದಕ್ಕೆ ನಮ್ಮವರನ್ನ ಕಳಿಸಿಕೊಟ್ಟ ಹಾಗಾಯ್ತು. ಇನ್ನು ಮುಂದೆ ಭೂಲೋಕದಲ್ಲಿ ನಡೆಯುವಂತ ಯಾಗ ಯಜ್ಞಾದಿಗಳ ಹವಿಸ್ಸು ಶುಂಭಾರ್ಪಣವಾಗಬೇಕು. ಯಾರು ತಪ್ಪಿ ನಡೀತಾರೋ ಹೀಗಿದ್ದು ಚಿತ್ರ ಹಿಂಸೆ ಕೊಡಿ ಅಂತಿದ್ದೇನೆ. ತಮ್ಮ ದೇವತೆಗಳು ಸೋತು ಓಡಿ ಹೋಗಿದ್ದಾನೆ. ಆದ್ರೆ ಅವರ ಬಗ್ಗೆ ನಾವು ಸ್ವಲ್ಪ ಆಲೋಚನೆಯನ್ನ ಮಾಡಬೇಕು. ಅವರ ಎದುರಿನಿಂದ ಏನು ಮಾಡುವುದಿಲ್ಲ, ಹಿಂದಿನಿಂದ ನಮ್ಮವರಿಗೆ ತೊಂದರೆಯನ್ನು ಕೊಡ್ತಾರೆ. ಹಾಗಾಗಿ ನಮ್ಮವರಿಗೆ ಆಜ್ಞೆಯನ್ನು ಕೊಟ್ಟಿದ್ದೇನೆ, ದೇವತೆಗಳು ಸಿಕ್ಕಿದ್ರೆ ಬಿಡಬೇಡಿ, ಅವರನ್ನ ಹಿಡಿ ಎಳೆದು ತಂದು ಕಾಲದಸೆಯಲ್ಲಿ ಹಾಕಿದ್ರೆ ಸಾಕು, ಸರಿಯಾದ ಶಿಕ್ಷೆ. ತಮ್ಮ ಯುದ್ಧವನ್ನು ಮಾಡಿದ ಕಾರಣ ಆಯಾಸಗೊಂಡವರು ನಾವು, ವಿಶ್ರಾಂತಿ ಅಗತ್ಯ. ಬಾಯಿಗೆ ಅದು ಹೇಗೆ ಅಂತ ವಿವರಿಸಲಿ. ಆಗಾಗ ದುಷ್ಟಯದಲ್ಲಿ ಸ್ವರ್ಗದ ಮೇಲೆ ನಡೆಯುತ್ತಿದೆ. ಇಂದು ಬಂದವರೇನು ಸಾಮಾನ್ಯರಲ್ಲ. ಶುಂಭ ನಿಶುಂಭ ಎಂಬಂತಹ ದೈತ್ಯರು ವಯಬಲದಿಂದ ಪ್ರಮತ್ತರಾಗಿ ಸ್ವರ್ಗದ ಮೇಲೆ ದಾಳಿಯನ್ನು ನಡೆಸಿದರು. ಪರಿಣಾಮವಾಗಿ ಯುದ್ಧದಲ್ಲಿ ನಮಗೆ ಸೋಲಾಗಿ ಹೋಯಿತು. ಬಂದಂತಹ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ ಅಂತ ಯೋಚಿಸಿದ್ರೆ ಮಹಿಷ ವಧೆಯ ಸಮಯದಲ್ಲಿ ಅಂಬಿಕೆ ನೀಡಿದಂತಹ ಅಭಯವಚನ, ಮುಂದೊಂದು ಸಾರಿ ಕಷ್ಟ ಬಂತು ಅಂತಾದ್ರೆ ನೇರವಾಗಿ ತುಹಿನಗಿರಿಗೆ ಬನ್ನಿ ಎಂಬುದಾಗಿ. ತಡ ಯಾಕೆ, ಶ್ರೀದೇವಿಯನ್ನು ಕಾಣುವುದಕ್ಕಾಗಿ ತುಹಿನಗಿರಿಗೆ ನಡೆಯುತ್ತೇನಂತೆ. ಜಯ 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 ಶಂಕರಿ ಪಾಲಿಪುದ ಭಯ ಭವಾನ್ ಆಪಿಗಿದುರನು ಜೌಪು ಮಗೋಗಿದಿ ನಂಬಿದ ಧೃತ ಜಗಯೌ ಬಬದಲಯವ ಪಾಲಯವ ಧರ್ವಾಣಿ ಶಂಕರಿ ಭವಾನಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಜಯ 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 ಜಯ. ದೇವೇಂದ್ರ ಏಳಯ್ಯ ಎಳೆಯ ದುರಮಾಲ ಕೂಳ ಮಗಿಯ ನಿಮ್ಮನು ಸೋಲಿಸಿದಾಗ ಕಾಳಗೆ ಗಿದ್ದೆನು. ದೇವೇಂದ್ರ ಎದ್ದೇಳು ಮಗನೇ, ಏನಿದು ವಿಚಿತ್ರ? ಮುಕ್ಕೋಟಿ ದೇವತೆಗಳು ನಿನ್ನನ್ನು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ಹಿನಗಿರಿಯನ್ನು ಸೇರಿ ಕಷ್ಟವನ್ನು ಕರಗಿಸಿದಾಯೇ ಕಾಪಾಡಿ ಎಂದು ಕರ ಮುಗಿದು ಬೇಡಿಕೊಳ್ಳುತ್ತಾ ಇದ್ದಾರೆ. ಹೌದು ಮಗನೇ, ಯಾರಿಂದ ನಿಮ್ಮ ಬಾಳಿಗೆ ಕಷ್ಟ ಬಂತು ಆ ಜಿಲ್ಲೆ ದೃಢ ದಾನವರನ್ನೇ ವಧಿಸಿ ದೇವಲೋಕವು ನಿನ್ನ ಬಾಳಿಗೆ ಇತ್ತವಳು ನಾನು. ಮತ್ತೆ ಯಾರಿಂದ ಕಷ್ಟ, ಯಾಕೆ ಭೀತಿ? ಕಷ್ಟವನ್ನು ನಿವೇದಿಸಿಕೊ ಮಗನೇ. ಜನರಿಗೆ ಬಿನ್ನಗ ಧನುಜ ಮೈಲಗಿಂತ ಘನ ಪರಾಕ್ರಮಿ
ಅನುವರದಲ್ಲಿ ಸುರರನು ಸೋಲಿಸುತ್ತ ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಗವನು ಪಾಲಿಸುವ ಖಳನು ಜನನಿಗೆ ಬಿನ್ನಗಲ ಓ ಜಗನ್ಮಾತೆ, ನಮಗೆ ಬಂದಂತಹ ಕಷ್ಟವನ್ನು ಸನ್ನಿಧಾನ ಹೇಗೆ ಹೇಳಿಕೊಳ್ಳೋದೆಂದೇ ತಿಳಿಯುತ್ತಿಲ್ಲ. ಯಾಕೆ? ಮಕ್ಕಳಿಗೆ ಕಷ್ಟ ಬಂದಂತಹ ಸಮಯದಲ್ಲಿ ತಾಯಿಯ ಪಾದಮೂಲವನ್ನು ಆಶ್ರಯಿಸುವುದು ಸಾಮಾನ್ಯ ವಿಷಯ. ಸರಿ. ಹಾಗೆಯೇ ಸುರಪಾಲಾದಿ ಸುಮನಸ್ಸ ಎಲ್ಲ ಜೊತೆ ಸೇರಿಕೊಂಡು ಬಂದು ತಮ್ಮ ಪಾದಮೂಲದಲ್ಲಿ ನುತಿಸ್ತಾ ಇದ್ದೇವೆ. ಬರುವುದಕ್ಕೂ ಕಾರಣ ಅಂತ ಇದೆ. ಏನು? ಶುಂಭ ನಿಶುಂಭ ಎಂಬಂತಹ ದೈತ್ಯರು ವರಬಲದಿಂದ ಪ್ರಮಥರಾಗಿ ಸ್ವರ್ಗದ ಮೇಲೆ ದಾಳಿಯನ್ನು ನಡೆಸಿದ್ರು. ಓಹೋ. ತತ್ಪರಿಣಾಮವಾಗಿ ಯುದ್ಧದಲ್ಲಿ ನಮಗೆ ಸೋಲಾಗಿ ಹೋಯಿತು. ಸೋತಂತಹ ನಾವು ಎಲ್ಲೆಂದರಲ್ಲಿ ಅಲೆದಾಡುವ ಸಂದರ್ಭ ನಮ್ಮದಾಗಿ ಬಂತು. ಲೋಕ ಕಂಟಕರಾಗಿ ಮೆರೆಯುತ್ತಿರುವಂತಹ ಶುಂಭ ನಿಶುಂಭರನ್ನು ಮರ್ದಿಸಿ ಲೋಕಕ್ಕೆ ಸುಕ್ಷೇಮವನ್ನು ಒದಗಿಸಿಕೊಡ್ಬೇಕು ಅಂತ ಕೇಳಿಕೆ. ನಂದೆಯ ಮಗನೇ, ಕರುಣಿಸುವುದರ ಭಯವನ್ನು ನುಡಿದೆನು. ಕಿರಿದು ಸಮಯದಲ್ಲಿ ಹರಿದು ಜನರ ದಿವಿಯನು ಪೊರೆಯುವೆನು ನಿಮ್ಮನು ಮರೆಯಮಾದಲ್ಲ ಮರೆವೇ ನಿಜವರು ದುವಿನಗಿರಿಯೊಳಗಿರುವುದು ನೋಡುವುದೆನ್ನ ಹರುಜದೊಳಗಿರುವ ತ್ರಿದಶರಿಯರು ಈ ಶ್ರೀದೇವಿಗೆ ಕರುಣಿಸುತ್ತಲವಯವನು ನುಡಿದಳು. ಅಮರೇಂದ್ರ, ದುರುಳನ ಸೇನ ನೊಂದೆಯ ಮಗನೇ, ನಿಜವಮ್ಮ. ಕಣ್ಣೀರನ್ನು ಸುರಿಸಬೇಡ. ದಾನವರೆಷ್ಟು ಪ್ರಬಲರಾದರೂ ಅಂತ್ಯಕಾಲವೆಂಬುದಿದೆ. ತಾವೇ ಮೃತ್ಯುವನ್ನು ಗೆದ್ದ ಮೃತ್ಯುಂಜಯನನ್ನು ಹಾಗೆ ಬರೆದಾಡ್ತಾ ಇದ್ದಾರೆ. ಅಂಥವರ ಪಾಲಿಗೆ ನಾನೇ ಮೃತ್ಯು ದೇವತೆಯಾಗ್ತೇನೆ. ಆಗಲಿ. ಕೆಲವೇ ದಿವಸಗಳಲ್ಲಿ ದುರುಳನೆಲ್ಲದ ಬೋಧಿಸಿ ಕಳೆದುಕೊಂಡ ನಾಲ್ಕರ ವೈಭವವನ್ನು ಮತ್ತೊಮ್ಮೆ ಮರುಕಳಿಸ್ತೇನೆ. ಆಗಲಿ. ಹಾಗೆಂದು ಎಲ್ಲೆಲ್ಲಿ ಸಂಚರಿಸುವ ತರವಲ್ಲ ಮಗನೇ. ಮತ್ತೆ? ದುರುಳನ ಕಣ್ಣಿಗೆ ಗೋಚರಿಸಿದ್ರೆ ಕಷ್ಟ ಎನ್ನುವುದು ಕಟ್ಟಿಟ್ಟ ಬುತ್ತಿ. ನಿನ್ನನ್ನು ನೀನು ಉಳಿಸಿಕೊಳ್ಳುವುದಕ್ಕೆ ನಿನಗಿರುವ ದಾರಿ ಒಂದೇ. ಯಾವುದಮ್ಮ? ನಿಜ ರೂಪವನ್ನೇ ಮರೆಗೊಳಿಸು. ಮಾರುವೇಷಲ್ಲಿ ಹಿನಗಿರಿಯಲ್ಲಿದ್ದಕ್ಕೋ ದುರುಳರನ್ನು ಯಾವ ರೀತಿ ಗ್ರಹಿಸ್ತೇನೆ. ಕಣ್ಣಾರೆ ಕಾಣುವ ಸುಯೋಗವನ್ನು ಪ್ರಾಪ್ತಿಸಿದ್ದೇನೆ. ಮರೆಯಲ್ಲಿ ಇದ್ದಕ್ಕೋ ಶುಭವಾಗ್ಲಿ ನಿನಗೆ. ಜಯದ ನಿರೀಕ್ಷೆಯಲ್ಲಿ ನಾವಿದ್ದೇವಮ್ಮ. ಜಯ 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 ಜಯ. ಸರಿ, ಇಂದ್ರಾದಿ ದೇವತೆಗಳೇ ಅಭಯನಿಂದ ಹಾಗಾಯಿತು. ದುರುಳರ ವಧೆ ಕುರಿತಾಗಿ ನಾನು ಸ್ವಲ್ಪ ಯೋಚಿಸಬೇಕಲ್ಲ ಎಂದು ಯೋಚಿಸಿ ಮಾಯ ಮಾಯೆ ಯೋಜಿಸಿ ಮಾಯ ಮಾಯೆ ಆ ಆ ಆ
ಕೋಶ ಸಂಭವಿಯಾಗಿರ್ಬೇಕು, ಅವಳ ಅಯೋನಿಜೆಯಾಗಿರ್ಬೇಕು, ಅವಳ ಕೋಶದಿಂದ ಮತ್ತೊಬ್ಬರ ಸೃಷ್ಟಿಯಾಗಿರ್ಬೇಕು, ಆದರೂ ಕುಮಾರಿಯಾಗಿಯೇ ಉಳಿದಿರಬೇಕು. ಅಂಥವರಿಂದ ತನ್ನ ಪಾಲಿಗೆ ಮರಣ ಬರಲಿರುವ ಹಾಗೆ ಮರವನ್ನು ಗಳಿಸಿದ್ದಾರೆ. ವಿಧಿಯು ಕೊಟ್ಟ ವರಕ್ಕೆ ಯಾವುದೇ ರೀತಿಯ ಚ್ಯುತಿ ಬರದ ಹಾಗೆ ಕರುಳನ ವರ್ಧನೆ ಮಾಡಬೇಕು. ಆ ಕಾರಣಕ್ಕೆ ಬೇಕಾಗಿ ಗೌರಿ ದೇವಿ ಆತ್ಮಕೋಶ ಆವಿರ್ಭವಿಸ್ತವ ನಾನು ಕರೆಯುವುದಕ್ಕೆ ಬೇಕಾಗಿ ಕೌಶಿಕಿ ಎನ್ನುವ ಹಾಗೆ ನಾಮಕರಣ ಮಾಡಿಕೊಂಡೆ. ತರುಣರ ಕುರಿತಾಗಿ ಯೋಚಿಸ್ತಾ ಬಂದು ಸೇರಿದ್ದು ದಕ್ಷಿಣದಲ್ಲಿರುವಂತಹ ಈ ಕದಂಬ ವೃಕ್ಷಗಳಿಂದಲೇ ರಾರಾಯಿಸ್ತಾ ಇದೆ. ದಾಳವರೆಗಿಲ್ಲಿಗೂ ಹತ್ತಿರ ನಂಟಿದೆ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ ನಾನು. ವಿಹರಿಸುವುದಕ್ಕೋ ಬೇಟೆನಾಡಕ್ಕೋ ಆಗಾಗ ಬಂದು ಪರಿಸರವನ್ನು ಸೇರಿಕೊಳ್ಳುತ್ತಾರೆ. ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಮಗನಿಂದ ಬರ್ತಾರೆ. ನಿರ್ಧಾರ ಅವರಿಗೆ ತಾನೇ ಬಿಟ್ಟದ್ದು. ಅವರು ಬರೋವರೆಗೆ ನಾನು ಇಲ್ಲಿಯೇ ಉಳಿಯಬೇಕಾದ್ರೆ ಕುಳಿತುಕೊಳ್ಳುವುದಕ್ಕೆ ಸರಿಯಾದ ಒಂದು ಆಸನ ಬೇಕಲ್ಲ. ಕಳುಹಿಸಿದವರು ಯಾರು ಎನ್ನುವ ಹಾಗೆ ಯೋಚಿಸ್ತಾ ಇದ್ದೆ. ಮನದ ಇಂಗಿತವನ್ನು ಅರ್ಥ ಮಾಡಿಕೊಂಡಂತಹ ದೇವತೆಗಳೇ ಸರಿ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾಗಿರುವ ಆಸನ ಒದಗಿ ಬಂದಿದೆ. ಆದರೆ ತಾಳವರ ಈ ಕಡೆಗೆ ಬಂದಾಗ ಅವರ ಮುಂದೆ ಹೋಗಿ ಕಾಣಿಸಿಕೊಳ್ಳುವುದಲ್ಲ, ನಾನಿದ್ದಲ್ಲಿಗೆ ಅವರು ಬರಬೇಕು, ಬರದಿದ್ದರೆ ಬರೆಸಿಕೊಳ್ಬೇಕು. ಇದಕ್ಕಿರುವ ದಾರಿ ಬಂದಿ ಬೀಸ್ತಿರುವ ತಂಗಾಳಿ ಜೊತೆಲಿ ತಲುಗಂಥವನ್ನೇ ಪ್ರಕಟಿಸ್ತೇನೆ. ಈ ಪರಿಮಳ ಯಾವ ದಿಕ್ಕಿನಿಂದ ಬರ್ತೇನೋ ಹುಡುಕುತ್ತಾ ಮುಂದುವರಿತಾರೆ. ಆ ಹೊತ್ತು ಅವರ ಕಿವಿಗೆ ಕೇಳುವ ಹಾಗೆ ಇಂಪಾಯಿ ಗಾನವನ್ನು ಹಾಡ್ತೀನಿ. ಗಾನದ ಉಗಮಸ್ಥಾನ ಯಾವುದರಿಂದ ಅನುಸರಿಸಿ ಮುಂದುವರಿಯುತ್ತಿರುವ ವೇಳೆ ಕೋಟಿ ದಿವಾಕರ ಅವರ ಕಣ್ಣ ಮುಂದೆ ಕಾಣಿಸಿಕೊಳ್ಳುತ್ತೀನಿ. ಖಂಡರಿಯ ರೂಪವನ್ನು ಕಂಡಾಗ ಕಳ್ಳು ಕುಡಿದ ಕಪಿಯಾಗ್ತಾರೆ. ಕಾಮಿಸುವುದಕ್ಕೆ ಮುಂದಾದರೆ ಲೋಕಲ್ಲಿ ಧರ್ಮವನ್ನು ಉಳಿಸಬೇಕು. ತಡ ಮಾಡೋ ಸರಿಯಲ್ಲ. ಉಯ್ಯಾಲೆ ಸೇರಿ ತಿರುಳರ ನಿರೀಕ್ಷೆಯಲ್ಲೇ
ರಾಧಾದೇವಿಯ ಸುಧನಾದ ವೀರ ಚಂಡಮುಂಡರೂನ ಗಂಡುಗಳಿಗಳು ಸಕಲ ಕಟ್ಟಾಳುಗಳು ಸತ್ಯ ಅಸುರ ಕುಲುದ್ದಾರಕರು ಹೌದು ಎಂಬುದಾಗಿ ನೆಗಲ್ತಿಗೆ ಪಾತ್ರರಾದವರು ನಾವು ಈ ವರ್ಣನ ಸಾಧನೆಯನ್ನು ಮಾಡಬೇಕು, ಸತ್ಯ ಕೀರ್ತಿಯನ್ನು ಪಡೆಯಬೇಕು ನಿಜ ಎಂಬ ಉದ್ದೇಶದಿಂದ ಹಾ. ಕಾನನವನ್ನು ಸೇರಿದೆವು. ಯಾಕಾಗಿ ಬ್ರಹ್ಮದೇವರ ಕುರಿತು ತಪಸ್ಸರಾಚರಿಸಿದೆವು. ಹೌದು. ಬ್ರಹ್ಮನನ್ನು ಪ್ರತ್ಯಕ್ಷ ಕರೆಸಿಕೊಂಡು ಹಾ. ಮನ ದಿಕ್ಕಿಯಂತೆ ಸಂಚರಿಸುವಂತ ಬರಬೇಗ ಆಮೇಲೆ ಅಖಂಡವಾದ ಬ್ರಹ್ಮಚರ್ಯ ವ್ರತವನ್ನು ಮಾಡಿಸಿದ್ದೇವೆ. ಹಾ. ಅಷ್ಟೆಯೇ? ಇದಿರಾದ ಭಟರ ಸದೆಯುವ ಗದೆ ಪದುಮಜ ನಿಂತಿರಲು ಹೌದು. ಬ್ರಹ್ಮದೇವ ಕೆಲದೇ ಕೊಟ್ಟಿದ್ದಾನೆ ಸರಿ. ಗದಾದಂಡ ಗದೆಯು ಕೈಗೆ ಬಂದ ಕ್ಷಣವೇ ಹೋರಾಟ ಒದಗಿದೆ. ಭೂಲೋಕ ಪಾತಾಳವನ್ನೇ ಸ್ವಾಧೀನ ಮಾಡಿದೆ. ಕೊನೆಗೆ ಉಳಿದದ್ದು ಒಂದೇ ಲೋಕ, ನಾಕಲೋಕ, ಏಳಿಗೆ ನಾಶ. ಶುಂಭನಾಲ್ವಿಕೆ, ಶುಂಭನಲ್ಲ, ನಿಶುಂಭನಲ್ಲ, ಶಂಭುವೇ ಇರಲಿ, ಬರಲಿ ಸಮರ ಅಂತ ಆಹ್ವಾನವನ್ನು ಕೊಟ್ಟೆವು. ಮಧ್ಯ ನಾರದರ ಆಗಮನ, ಸಂಧಿಯನ್ನು ನಡೆಸಿದ. ಶುಂಭ ಬಂದು ಉಭಯ ತೋಳುಗಳಿಂದ ಬಿಗಿದಪ್ಪಿದ. ಮಂತ್ರಿ ಪದವಿ ಕೊಟ್ಟ, ಆಮೇಲೆ ಕೊಟ್ಟ ನಮ್ಮನೆ ನಾಜಿಯಾಗಿದೆ. ಧರಣಿಯರೆಲ್ಲವೂ ಸಂಚರಿಸಿಕೊಂಡು ಬಂದಿರಿ. ವೈರಿಗಳಾದ ದೇವತೆಗಳು ಕಾಣಿಸುತ್ತಾರೆ. ಸರಿ, ಹಿಡಿದುಕೊಂಡು ಬನ್ನಿ ಎಂಬುದಾಗಿ ಯಾವ ಕಡೆಯಲ್ಲಿ ಹುಡುಕಾಡಿದ್ರು ಕೂಡ ದೇವತೆಗಳು ಸುಳಿವೇ ಇಲ್ಲ. ಕಾಣದಂತೆ ಅಣ್ಣನ ವಿಚಾರ ತಿಳಿಯುವುದಕ್ಕಾಗಿ ಹೋದಾಗ ಸುಮ್ಮನನ್ನು ಹೊಗಳ್ತಾರೆ ಹೊರತು ತೆಗಳುವರು ಯಾರು ಇಲ್ಲ. ಹೊಗಳಿಕೆ ಮೇಲೆ ಹೊಗಳಿಕೆ. ಯಾಗ ಯಜ್ಞಾದಿಗಳು ಅಣ್ಣನ ಹೆಸರಿನ ನಡೀತಾ ಇದೆ. ಸತ್ಯ. ನೋಡಿದಾಗ ಮನಸ್ಸಿಗೆ ಆನಂದವಾಯಿತು. ಇಳೆಯನು ಸಂಚರಿಸಿ ಇಲೆಯನ್ನು ಸಂಚರಿಸಿದ ಪರಿಣಾಮ ತ್ರಿಷೆ ಹಸಿವು ಬಾಧಿಸುತ್ತಾ ಉಂಟು. ಹೌದು. ಉಪಶಮನ ಹೇಗೆ ಗೊತ್ತಾ? ಏನ್ ಮಾಡೋಣ? ಕಾಡಿಗೆ ಹೋಗುವುದು, ಹೋಗಿ. ಮೃಗ ಪಕ್ಷಿಯ ಬೇಟೆ, ಆಮೇಲೆ? ಹೊಟ್ಟೆ ತುಂಬಿಸಿ
ಬೇಕಾಯ್ತು ನೀ ನೀರು ಬೇಕಾ ನೀ ನೀರು ಮತ್ತೆ ಶಂಕರ ಯಾಕಂದ್ರೆ ಯಾರು ಕುಡಿದದ್ದು ಹೆಚ್ಚಾಯ್ತು. ಮತ್ತೆ ಅಷ್ಟು ಕುಡಿಯುವುದಕ್ಕೆ ಯಾರು ಹೇಳಿ ಧರ್ಮಕ್ಕೆ ಸಿಕ್ಕಿತಂತ ಸ್ವಲ್ಪವೇ ಕುಡಿದದ್ದು. ಧರ್ಮಕ್ಕೆ ಸಿಕ್ಕಿತೆ ಹೇಳಿ ಹಾ. ಅಷ್ಟು ಕುಡಿಯುವುದಬಾರ್ದು. ಕುಡಿದೆ. ಕುಡಿದೆಯಾ? ಕುಡಿದದ್ದು ಮಾತ್ರವಲ್ಲ, ಏನ್ ಮಾಡಿದೆ? ತಿಂದಿದ್ದೇನೆ. ಕುಡಿದಷ್ಟು ತಿಂದೆಯಾ? ಕುಡಿದದ್ದು ತಿಂದದ್ದು. ತಿಂದದ್ದು ಕುಡಿದದ್ದು ದೊಡ್ಡ ಪ್ರಶ್ನೆ ಅಲ್ಲ. ಹಾ. ಈಗ ತಿಂದದೆಲ್ಲ ಎಷ್ಟು ಹೋಯ್ತು ನೋಡು. ಹೋಯ್ತು. ಎಲ್ಲ ಹೋಯ್ತು. ಎಲ್ಲ ಹೋಗ್ಲಿಲ್ವಾ? ಹೋಗಿದೆಯಾ? ಗಂಟಲಿಗೆ ಬೆರಳು ಹಾಕಿದ್ರೆ ಸಿಗ್ತದೆ. ಇಲ್ಲಿ ತನಕ ಉಂಟು. ಉಂಟಾ? ಉಂಟು ಉಂಟು. ಭಯ ಮಾಡು. ಏಯ್! ಯಾಕೆ? ಹಾಕ್ಬೇಡುವ ಬೆರಳು. ಯಾಕೆ ಹಾಕುದು ಬೇಡ? ಮೊದಲೇ ಸ್ವಲ್ಪ ಹೋಗಿದೆ. ಹೌದು. ಎಲ್ಲ ಹೋದ್ರೆ ಕೆಲಸ ಮಾಡುವುದಕ್ಕೆ ಮನಸ್ಸು ಬರುವುದಿಲ್ಲ. ಕಷ್ಟ ಆಗ್ತದಲ್ವಾ? ಒಂದು ಇಷ್ಟ ಆದ್ರೂ ಇರ್ಲಿ. ಉಂಟಲ್ಲ? ಉಂಟು ಉಂಟು. ಸಂತೋಷ. ಇವತ್ತು ಸಾಕು. ತಮ್ಮ ಓ! ಬೇಟೆಯಾಡದೆ ಬಹಳ ದಿವಸಗಳು ಕಳೆದು ತುಂಬಾ ದಿವಸವಾಯ್ತು. ಇನ್ನೊಂದು ಬೇಟೆ ಮನಸ್ಸಿಗೆ ನೆಮ್ಮದಿಯನ್ನು ನೆಮ್ಮದಿಯಾಗಿದೆ. ಒಂದಾಗಿ ಬೇಟೆಯಾಡಿದರೆ ಪ್ರಯೋಜನವಾಗದು. ಪ್ರಯೋಜನವಿಲ್ಲ. ಆ ಕಳೆದ ನೀನು ನೀನು. ಈ ಕಳೆದ ನಾನು ನಾನು. ಬೇಟೆಯನ್ನಾಡಿದೆವು. ಹೌದು. ಪ್ರಯೋಜನವಾಯ್ತು. ಅಣ್ಣ, ಅಮ್ಮ. ನಿನ್ನಿಂದಲೇ ಆಜ್ಞೆಯನ್ನು ಮಾಡಿದೆ. ಹ. ಈ ದಾರಿಯಾಗಿ ಮುಂದೆ ಹೋದೆ. ಹೋಗುವಂತಹ ಸಮಯದಲ್ಲಿ ಹ. ಕಪ್ಪು ಕಪ್ಪು ಹಿಂಡು ಹಿಂಡು ಏಯ್! ಹಿಂಡು 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 ಏನದು ಕಪ್ಪು ಹಿಂಡಿ ಹಿಂಡು? ಹಂದಿಗಳ ಹಿಂಡು. ಹಂದಿಗಳು? ಹೌದೌದು. ಏನು ಮಾಡಿದೆ? ಬಿಡುವುದಕ್ಕುಂಟು. ಹ. ಬಾಳಕ್ಕೆ ಕೈ ಹಾಕಿ ಹಾಕಿ. ಹೀಗಿದ್ದು ಕರ ಕರ ಕರನೆ ತಿರುಗಿಸಿ ಬಡಿದೆ ಎಲ್ಲಿಗೆ? ನೆಲಕ್ಕೆ. ಹೌದಾ? ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ, ಹ. ಎಲ್ಲ ಬೇರೆ ಬೇರೆ ಆಯ್ತು. ಬೇರೆ ಬೇರೆ. ತಿಂದು ಮುಗಿಸಿದೆ. ಹ. ಭರ್ಜರಿ ಬೇಟೆ. ಹ. ಹೊಟ್ಟೆ ತುಂಬಿದೆ. ನಿನ್ನ ಕ್ರಮ. ಇಲ್ಲಿಗೆ ಪ್ರಾರಂಭ ಮಾಡಿದೆ. ಹ. ಬೇಟೆ ನಡೆಕೊಂಡು ಹೋಗ್ತಿರುವಂತಹ ಸಮಯ ಹ. 1 2 3 4 5 6 7 8 9 ಏಯ್! ಸಂಖ್ಯಾಪಾಠದಲ್ಲಿ ಸಹ ಸಂಖ್ಯಾಪಾಠ ಅಲ್ವೋ? ಮತ್ತೆ? ಆನೆಗಳ ಹಿಂದೆ ಗೋಚರಿಸಿದೆ. ಏನು ಮಾಡಿದೆ? ಓ, ಕೈಯನ್ನು ಖಡ್ಗವನ್ನು ಚೆನ್ನಾಗಿ ಮಸದೆ ಮಾಸೆದೆ. ಒಂದೊಂದು ಆನೆಗಳ ಮಸಳಿಕೆ ರುಂಡವನ್ನು ಕತ್ತರಿಸಿ ಬಾಯಿ ಅದ್ಯಾಕೆ? ಕುಳಿತಿರುವಂತಹ ರಕ್ತ ಹ. ಮಾಂಸ. ಆನೆಗಳ ಮಾಂಸ. ಸ್ವಲ್ಪ ನಿಲ್ಲಿ. ಇಷ್ಟು ದೊಡ್ಡ ಮುದ್ದೆ. ನಮ್ಮಲ್ಲಿ ಜನಸಂಖ್ಯೆ ಅಧಿಕ ಉಂಟು. ಹೌದಾ? ತುಂಡು ಕಡಿಮೆ ಕಡಿಮೆ ಆಯ್ತಾ? ಎಷ್ಟು ತುಂಡು ಮೂರೇ ಮಾಡಿದ್ದು. ಯಾರಿಗೆಲ್ಲ? ನನಗೆ ನಿನಗೆ. ಮತ್ತೊಂದು ನಮ್ಮ ದೊಡ್ಡಣ್ಣನಿಗೆ. ಮತ್ತೆ ಅವನಿಗೆ ಸಣ್ಣವನಿಗೆ. ಯಾರು ಸಣ್ಣಣ್ಣನಿಗೆ? ಅವ ನಿಶುಂಬ. ಅವನಿಗೆ ಏನಿಲ್ಲದ ಮಾಂಸ ಎಲ್ಲಿ? ಏಯ್! ಏನುಂಟು? ಓ, ಅಲ್ಲಿ ನೋಡು ಏ. ಎಷ್ಟು ಹೆಬ್ಬಾವುಗಳ ರಾಶಿ ಬಿದ್ದುಕೊಂಡಿದೆ. ಅದೆಲ್ಲ ಬಿದ್ದುಕೊಂಡಿದೆ. ಅದರ ಅಭ್ಯಾಸ ಏನು? ಹಾ. ತಿನ್ನೋದು ಬಿದ್ದುಕೊಳ್ಳುದು. ಬಿದ್ದುಕೊಳ್ಳುವುದು. ಇವನು ಕೂಡ ಅಷ್ಟೇ. ಹಾ. ಅದರಲ್ಲೂ ಹೆಬ್ಬಾವಿನ ಮಾಂಸದ ಬಹಳ ಪ್ರೀತಿ. ಹೌದೌದು. ಅದು ಇವನಿಗೆ ಅದುವೇ ಸಾಕು. ಆದೀತು. ಅಮ್ಮ, ಓ. ಈ ಮೊದಲು ಹಸಿವೆಂದ ಆಯ್ತು. ನಿಜ. ಹೊಟ್ಟೆ ತುಂಬಿದಾಕ್ಷಣ ನಿಲ್ಲುವುದಕ್ಕಾಗುವುದಿಲ್ಲವೋ? ಏ! ನೋಡು. ನೋಡಿಲ್ಲಿ ಕೈಕಾಲಲ್ಲಿ ನೀರು ಬಂದದ್ದು. ನಿಲ್ಲು. ಏನು? ಯಾವಾಗ ಅದು ಬಂತು? ಏ! ಕೈಕಾಲು ನೋಡಿಲ್ಲಿ ನೀರು ನೀರು ಮತ್ತೆ ಕೈಗಾಲಿಗೆ ನೀರು ಬಂದಂತ ಹೇಳಿ. ನೀರು ನೀರು ಅದು ನೀರು ಅಲ್ವೋ? ಮತ್ತೆ? ಬೆವರು. ಕಾರಣ ಬೇಟೆ ನಾಡಿದರ ಪರಿಣಾಮ ನಮಗೆ ಆಗಿದೆ ಆಯಾಸ. ಆಯಾಸವಾದ್ರೆ ಬೆವರ್ತದ. ಇಲ್ಲಬೇಕು. ಹೋಗುವುದು ಹೇಗೆ? ಹೋಗ್ಬೇಕಾ? ಹಾ. ಸ್ವಲ್ಪ ಗಾಳಿ ಹಾಕು. ನೀನು ನನಗೆ ಗಾಳಿ ನಾನು ಹಾಕು. ನಿನಗೆ ನನಗೆ ಗಾಳಿ ಗಾಳಿ. ಮತ್ತೆ ಇಲ್ಲಿ ನನಗೆ ಯಾರು? ಅಲ್ಲಿಗೆ ನಿನಗೆ ಯಾಕೆ? ನನಗೆ ಯಾಕೆ? ಯಾಕೆ ನಿನಗೆ? ನೋಡಿಲ್ಲಿ ಶ್ರಮ ಜಾಲ. ಯಾಕೆ ಅದು? ನನ್ನ ಬೇಟೆವನ್ನು ನೋಡ್ಬೇಕಿತ್ತು. ಹೌದಾ? ಹಂದಿ ಹಿಡಿಲಿಕ್ಕೆ ಅಷ್ಟು ಸುಲಭ ಆಗ್ಲಿಲ್ಲ ಅಲ್ಲ ನಿನಗೆ. ಆಹಾ. ತಮ್ಮ, ಓ. ಇಬ್ಬರು ಕೂಡ ಶ್ರಮಪಟ್ಟು ಬೇಟೆ ನಾಡಿದವರು ನಾವು. ಹೌದೌದು. ನಮ್ಮ ದೇಹದ ಆಯಾಸ ಹೋಗ್ಬೇಕಾದ್ರೆ ಆ. ಗಾಳಿ ಅವಶ್ಯಕತೆ ಇದೆ. ಇಲ್ಲಿ ಗಾಳಿ ಇಲ್ವಾ? ಗಾಳಿ ಇಲ್ವಾ? ಬಹಳ ತಗ್ಗಲ್ವಾ? ತಗ್ಗು ಪ್ರದೇಶದಲ್ಲಿ ಗಾಳಿ ಇಲ್ಲ ಅಂತಲ್ಲ, ಮತ್ತೆ? ಬೇಕಾಗುವಷ್ಟು ಗಾಳಿಲಿ ಬೀಸು. ಬೇಕಾದರೆ ಎತ್ತರವಾದಂತಹ ಪ್ರದೇಶ ತುಹಿರಾದ್ರಿ. ಬೀಸು. ಹೇಳುವವ ಸಮಯದಲ್ಲಿ ಕೇಳಿದೆ ಮಾರುತ ಬೀಸಲೇ. ನಲವಿನಿಂದ ಯಾಲಿಯಲ್ಲಿದ್ದ ಗುಳಿದು ಆಹಾ, ಆಹಾ. ದೇವಿಯು ಬಾಡುವಿಯ ಗಾಯನ ಬಾರಿಸಿದ ಆಲಿಸುತ್ತ. ಆಲಿ- ದೇವಿಯು ಬಾಡುವಿಯ ಗಾಯನ ಬಾರಿಸಿದ ಹೇಳು ಸರಿಯಾಗಿ. ಯಾವ ಸ್ವರ? ವಿಡಿಯ ಬಿಡಿವಿರುವ ವಾಣಿ ಆ ಆ
ಸಮಯ ಬೀಸುತ್ತಿರುವಂತಹ ತಂಪಾದ ಗಾಳಿ ತಂಪಾಗಿ ಬೀಸುತ್ತಾ ನಮ್ಮ ದೇಹವನ್ನು ಸೋಕಿದ ಕ್ಷಣವೇ ದೇಹದ ಆಯಾಸವೆಲ್ಲೋ ಪರಿಹಾರವಾಯಿತು. ಹೋಯ್ತು. ಏನೋ ಒಂದು ರೀತಿಯ ಉಲ್ಲಾಸ ಮಾಡುತ್ತೆ. ನಾವು ಉಲ್ಲಾಸ ಹೋಗಬೇಕು, ಬೇಟೆ ಆಡಬೇಕು. ಹೋಗುದಲ್ಲಿಗೆ ನೀನೇ ಹೇಳಿದ್ದಳು ಏನಂತ? ಹೋಗ್ಬೇಕು, ಬೇಟೆ ಆಡ್ಬೇಕು. ಈ ಸಲ ಒಂದು ಆಟ ಆಡುವ. ಆಡುವುದಕ್ಕಿದು ಸಮಯವೇನು? ಆಟದ ಸಮಯ ಅಲ್ವಾ? ಅವಸರ ಮಾಡಬೇಡ. ಹತ್ತಿರ ಬಾ. ಬಂದೆ. ಸ್ವಲ್ಪ ಕಿವಿ ಕೊಡ. ಈಗ ಕಿವಿ ಹಿಡಿಯುವುದಕ್ಕಲ್ಲವು ಕೇಳಿಸುತ್ತಿರುವ ಸ್ವರವನ್ನ ನಾಲಿಸು. ಸ್ವರ ಪರಿಚಯ ಉಂಟೇನೋ? ಏನು ಪರಿಚಯ? ಯಾವ ಸ್ವರ? ಗಾಳಿ ವೇಗವಾಗಿ ಬೀಸುತ್ತಾ ಹೌದು. ಬಿದಿರುಗಳು ಒಂದಕ್ಕೊಂದು ತಾಗುವಾಗ ಅದರಿಂದ ಹೊರ ಹೊಮ್ಮುವಂತಹ ಸ್ವರ. ಬಿದಿರುಗಳು ಒಂದಕ್ಕೊಂದು ತಾಗಿದಾಗ ಅದರಿಂದ ಹೊರ ಹೊಮ್ಮುವಂತ ಸ್ವರ ಇದು ಅಲ್ಲ. ಹಾಗಾದ್ರೆ ಹಕ್ಕಿಗಳ ಚಿಲಿಪಿಲಿನಾದ, ಮತ್ತೆ ದುಂಬಿಯ ಝೇಂಕಾರ. ಹಕ್ಕಿಗಳ ಚಿಲಿಪಿಲಿಯನಾದ, ದುಂಬಿಗಳ ಝೇಂಕಾರ ಇದು ಅಲ್ಲ. ಮತ್ತೆ ರಾಗ ತಾಳ ಲಯಬದ್ಧವಾಗಿ ಕೇಳಿಸುತ್ತಿರುವುದು ಸಂಗೀತ. ಸಂಗೀತ ಕಾರ್ಗತ್ತವನ್ನು ತುಂಬಿಕೊಂಡಿರುವ ಪ್ರದೇಶ. ನಾವೇ ಪ್ರವೇಶ ಮಾಡಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆಯನ್ನು ಮಾಡ್ತೇವೆ. ಅಲ್ಲಿಂದ ಬೇಕಾ ಬೇಡ ಅಂತ ಬಂದದ್ದಲ್ಲ. ಯಾವ ಭಯವಿಲ್ಲದೆ ಕಾನನದಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರುವರು ಯಾರು? ಯಾರಿಗೆ ಅಷ್ಟು ಧೈರ್ಯ? ಆಲೋಚನೆ ಮಾಡಿದ್ರೆ ನನಗೆ ಗೊತ್ತಾಯ್ತು. ಓಹಾ, ನನಗೆ ಗೊತ್ತಾಯ್ತು. ಯಾರು ಅವಳು? ಅವಳಂದ್ರೆ ಇವಳು. ಇವಳಂದ್ರೆ ಅವಳು. ಅವಳಂದ್ರೆ ಇವಳು. ಎತ್ತದ್ದ ಅವಳು ಇವಳು ಇವಳು ಅವಳು ಅವಳು ಇವಳು ಇವಳು ಅವಳು ಇವಳು ಒಂದು ಹೆಸರು, ಪರಿಚಯ, ವಿಲಾಸ ಯಾವುದಾದ್ರೊಂದು ತಿಳಿಸು. ಈಗ ನನಗೆ ಪರಿಚಯ ಇಲ್ಲ ಎಂಬುದಾಗಿ ಭಾವಿಸಿದೆ. ಪರಿಚಯ ಉಂಟು. ಹಾಗಾದ್ರೆ ಇಲ್ಲಿ ಅವಳು. ಇಲ್ಲಿ ಅವಳು ಅಂತಲ್ಲ. ಮತ್ತೆ ಓ ಅಲ್ಲಿ ನೋಡು ಮೇಲೆ ಆಕಾಶ. ಮತ್ತೆ ಮೇಲೆ ಆಕಾಶ ಕೆಳಗಿರುವುದ? ಮತ್ತೆ ಮೇಲೆ ಆಕಾಶ ನೋಡುವುದಕ್ಕೆ ಹೇಳಿದಲ್ಲ, ಮೇಲೋಕದವಳು ಅಂತ ಹೇಳಿದ್ದು ನಾನು. ಯಾವ ಲೋಕ? ಸ್ವರ್ಗ ಅಲ್ಲ, ಇದು ಸತ್ಯಲೋಕದ ವಿಚಾರ. ಅಲ್ಲಿಂದ ಯಾರು ಬಂದದ್ದು? ಭ್ರಮಣ ಮಾಡಿದಿವಾಣಿ ಕಲ್ಯಾಣಿ ಬಣಿವೇಣಿ ಇಲ್ಲಿಗೆ ಯಾಕೆ ಬಂದ? ಸತ್ಯಲೋಕದಲ್ಲಿ ಇದು ಮನಸ್ಸಿಗೆ ಬೇಸರವಾದ ಕಾರಣ, ಪ್ರಶಾಂತವಾದಂತಹ ವಾತಾವರಣ. ತಾನೂರಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡಿದಂತಾದ್ರೆ ತನ್ನ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ಬೇಟೆ ನಾಡಿದಂತಹ ಚಂಡ ಮುಂದರ ಮನಸ್ಸಿಗೆ ಸಂತೋಷವಾದಿ ಎಂಬ ಉದ್ದೇಶದಿಂದ ಸತ್ಯಲೋಕವನ್ನು ಬಿಟ್ಟಿದ್ದಾಳೆ, ಇಲ್ಲಿಗೆ ಬಂದಿದ್ದಾಳೆ. ಸ್ವಲ್ಪ ನಿಲ್ಲಿಸು. ಬ್ರಹ್ಮಣ ರಾಣಿ ನೀಲವೇಣಿ ಪುಸ್ತಕ ಬಾಣಿ ಆಹ್ವಾನಿ. ಸತ್ಯಲೋಕವನ್ನು ಬಿಟ್ಟು ಬರುವುದಕ್ಕಿಲ್ಲ. ಬ್ರಹ್ಮಣ ಸೃಷ್ಟಿ ಕಾರ್ಯ ಯಥಾಸಾಂಗವಾಗಿ ನಡಿಬೇಕಾದ್ರೆ ಜೊತೆಗೆ ಶಾರದೆಯ ಅಗತ್ಯ. ಹೌದಾ? ನಿನಗೆ ಸಂಗೀತದಲ್ಲಿ ಹೆಣ್ಣು ಮಕ್ಕಳದ್ದು ಮಾತ್ರ ಪರಿಚಯ. ಈಗ ನನಗೆ ಇರುವುದು ಅವರದ್ದೇ ಪರಿಚಯ. ನಮ್ಮಲ್ಲಿ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಇಬ್ಬರಿದ್ದಾರ? ಹೌದು. ಯಾರು? ತುಂಬುರ
ಸ್ವರ್ಗಲೋಕದ ಸಂಗೀತಗಾರ ಏನ್ ಮಾಡ್ತಾರೆ? ಕುದುರೆ ಮುಖದವ ಏನ್ ಮಾಡಿದ? ತುಂಬುರ ತುಂಬುರ ಕಾಡಿಗೆ ಬಂದ ಹಾ. ಮುದದಿಂದ ಪ್ರಾರಂಭಿಸಿದ. ಈಗ ಮುದದಿಂದ ಹೇಳಿದ ಅವನ ಕುದುರೆ ಮುಖದ ಅಲ್ಲ ಹ? ಇರುವುದು ದೇವಲೋಕದಲ್ಲಿ. ಆ. ದೇವಲೋಕ ನಮ್ಮಣ್ಣನ ದಿನದಲ್ಲಿದೆ. ಹೌದೌದು. ಅಪ್ಪನ ವಿನಃ ಯಾರು ಎಲ್ಲಿಗೆ ಹೋಗುದಕ್ಕೆ ಅವಕಾಶವಿಲ್ಲ. ಹಾಗಾದ್ರೆ ಮತ್ತೆ ಅವ್ರು ಬರ್ತಾರೇನೋ? ಮತ್ತೊಬ್ಬ ಇದ್ದ ಮತ್ತೊಬ್ಬ ಅಂದ್ರೆ ಯಾರು? ಕಲೆದಲ್ಲಿಗೆ ಬಾರದ ಹಾ. ಕೋಪವನ್ನು ತೋರದ ಗಾನ ವಿಶಾರದ ನಾರದ ಹೌದಾ? ಅವನೇ. ಮಗಳೇ ಯಾರದು? ನೀನೆ ಬಾಯಿಲಿ. ಯಾಕೆ? ನಾರದನ ವಿಚಾರ ಚೆನ್ನಾಗಿ ತಿಳಿದವು ನಾವು. ಹ. ನಿಂತಲ್ಲಿ ನಿಲ್ಲುವನಲ್ಲ ನಾರದ. ಅಲೆಮಾರಿ ಸಂಗೀತ ಕೇಳ್ತಿರೋದು ಎಷ್ಟು ಹೊತ್ತಾಯ್ತು? ಒಂದೇ ಕಡೆಯಿಂದ ಅವನು ಇವನ. ಅವನು ಇವನು. ಯಾಕೆ ವಾದ? ಮತ್ತೆ ಸಂಗೀತದ ಉಪಸ್ಥಾನಿಲಿ ಹೇಗೆ? ಸ್ವರವಿಡಿದು ನಡೆದರಿಲು ಈಗ ಇಲ್ಲಿ ಬಾ, ಇಲ್ಲಿ ಬಾ. ಕೇಳ್ತದ? ಸ್ವರವಿಡಿದು ಸ್ವರ, ಸ್ವರ. ನಡೆದರಿಲು ನಡೆದರಿಲು ತನುವಿನ ಬರಿಬೆಳವು ನಾಚಿಕೆಗೆ ಎಡರಲು ಏನು ಪರಿಮಳ ಇದು? ತನುವಿನ ಬರಿಬೆಳವು ನಾಚಿಕೆಗೆ ಎಡರಲು ಆಧಾರೆ ಕೌದುಗೆವಿಯುವುದು ಸ್ವಾರಿ. ಪರಿಮಳವಿಡಿದು ಪರಿಮಳ. ಪರಿಮಳವಿಡಿದು ಮುಂಬರಿಗೆ ತರಣಿ ಕೋಟಿ ಪ್ರಕಾಶ ಪದಾರ್ಥ ಗೋಜರಿದ ಅಚ್ಚರಿಗಿಂತ ಏಯ್! ಜೋದಿಸಿ ಬದರುಣಿ
ಶರದಿಂದು ಮಗನೇ ಹರಿಣನೇ ಕರುಣಿ ಬಡಿಯು ಬಲಗದೆ ಯಾಕೆ ಇಂತಹ ಉದ್ಗಾರ? ಸಂಗೀತ ಕುಮಸಾಲೆಯಲ್ಲಿ ಕಂಡು ಹಿಡಿಬೇಕೆಂಬ ಉದ್ದೇಶದಿಂದ ಸ್ವರ ಹಿಡಿದು ಮುಂದಡಿಕೊಂಡು ಹೋದವಾಗ ಪ್ರಥಮವಾಗಿ ಆಕ್ರಮಿಸಿದೆನು. ಪರಿಮಳ. ಯಾವ ಪರಿಮಳ? ಗೊತ್ತಾಯ್ತು. ಏನದು? ಅರಳಿದಂತಹ ಹೂವಿನ ಪರಿಮಳ. ಅರಳಿದ ಹೂವಿನ ಪರಿಮಳ ಅಲ್ಲ, ಮತ್ತೆ ಅದು ತನುಗಂಧ. ತನುಗಂಧ. ಹೌದು. ಇಲ್ಲಿ ಲೇಪಿಸಿದ್ಯಾರು? ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಯಾರು ಇಲ್ಲ. ಬಾ ನೋಡು. ಅಬ್ಬಾ, ಏನಾಗಿದೋ? ಅಬ್ಬಾ, ಪರಿಮಳವ? ಹೌದು. ನಾವು ಲೇಪಿಸುವಾಗ ಪರಿಮಳ ಇತ್ತು. ಈಗ ಬೆವರು ಜೊತೆಗೆ ಸೇರಿ ವಾಸನೆ ಆರಂಭವಾಗಿದೆ. ವಾಸನೆಯ? ದುರ್ವಾಸನೆ. ದುರ್ವಾಸನೆ. ನೋಡು. ಸರಿಯಾಗಿ ನೋಡು. ಏನು ಪರಿಮಳ? ವಾಸನೆಯ ಜೊತೆ ಉಪ್ಪು ಉಪ್ಪು. ಅದು ಯಾಕೆ? ಉಪ್ಪ? ಉಪ್ಪು. ಇಲ್ಲಿ ಬಾ. ಅವ ಹೋಗಿ ಆಯ್ತಂತ. ಯಾರು? ನಮ್ಮ ತುಂಬುರ. ತುಂಬುರ ನಾರದ ಅಲ್ವಾ? ಮತ್ತೆ ನಮ್ಮದು ಈಗ ಪ್ರವೇಶ ಆದ್ದು. ನಮ್ಮದೇ ಇಷ್ಟು ಉಪ್ಪಾಗಿದೆ. ಸಂಗೀತ ಮುದದಿಂದ ಕೇಳ್ತಾ ಉಂಟು. ಅವನದ್ದೆಲ್ಲಿಂದ ಪರಿಮಳ, ಅವನದ್ದೆಷ್ಟು ಉಪ್ಪಾಗಿರ್ಲಿಕ್ಕೆ. ಹಾಗಾದ್ರೆ ಯಾರು ಎಂಬುದು ಬೇರೆ ಯಾರೋ ಇರ್ಬೇಕು. ಹೊಸ ಬೆಳಕು. ಹೊಸ ಬೆಳಕು ತುಂಬಿಕೊಂಡಿರುವ ಕಾರಣದಲ್ಲಿ ಕೋಟಿ ಸೂರ್ಯರು ಉದಯಿಸಿದ ಭಾವನೆ ಮನಸ್ಸಲ್ಲಿ ಇಲ್ಲಿಗೆ ಕೋಟಿ ಹೇಗೆ ಬಂದ? ಪರಿಮಳ. ಪರಿಮಳ ಸಂಬಂಧ ಉಂಟಾ? ಸಂಬಂಧ ಇರ್ಬೇಕು. ಈಗ ನೋಡಿ ಮಾತಾಡು. ಪ್ರಕಾಶ. ಎಲ್ಲಿಗೆ ಇವತ್ತು ಹತ್ತಿದ? ಯಾಕೆ ಮರ ಹತ್ತುದಕ್ಕೆ ನೀನು? ಮರ ಹತ್ತಿದ್ದಲ್ವ? ಏನು? ಗಟ್ಟಿ ತಬ್ಬಿ ಹಿಡಿದದ್ದು. ಅದು ಮರವನ್ನು ಗಟ್ಟಿ ತಪ್ಪಿದ ಯಾಕೆ? ನಾನಿಲ್ವೋ ಇಲ್ಲಿ? ಆಧಾರ ಬೇಕು. ಈಗ ಆಧಾರ ನಾನಾಗುದಿಲ್ಲ. ಆಧಾರ ಇಲ್ಲದೆ ಯಾವುದು ನಡೆಯುವುದಿಲ್ಲ. ನಿನಗೆ ಮರವಾದ ಎಂತದ್ದು? ಮತ್ತೆ ನನ್ನ ಮೇಲೆ ಹಾರ್ತಿ ಅಂತ ಲೆಕ್ಕ ಹಾಕಿ. ಈಗ ಹಾರಿದ್ರೆ ಏನಾದಿತ್ತು? ಹಾರಿದ್ರೆ ಏನಾದಿತ್ತು? ಮೊದಲೇ ಬೆಳಕಿನ ಪ್ರಭಾವ ನಿಲ್ಲಿಕ್ಕಾಗುವುದಿಲ್ಲ. ನೀನು ಹಾರಿದ್ರೆ ನಾನು ಬಿಲ್ಲಿಗುಂಟು. ನಾನು ನೀನು ಇಬ್ಬರು ಅಲ್ಲ. ನೀನು ಬಿದ್ರೆ ಅಂತ ತೊಂದ್ರೆ ಇಲ್ಲ, ನಾನು ಬಿದ್ರೆ ನನಗೆ ಕಷ್ಟ. ಈಗ ಇಲ್ಲಿ ಬಿದ್ರು ಪರವಾಗಿಲ್ಲ, ಅಲ್ಲಿಗೆ ಬಿದ್ರೆ ಎಂತದ್ದು ನಿನ್ನದು ಹುಚ್ಚು? ಹೆಣ್ಣು ತಮ್ಮ ಹೆಣ್ಣು ಇದು ಮೀಸೆ ಕಟ್ಟಿದ್ದು ಅಲ್ಲ. ಹೌದಾ? ಬಂದದ್ದು. ಮತ್ತೆ ಇದೆ ಅಂತದ್ದು. ಮತ್ತೆ ತಮ್ಮ ಹೆಣ್ಣು ಈಗ ನಿನ್ನನ್ನು ಹೆಣ್ಣಂತ ಯಾರು ಹೇಳಿದ್ದು? ಮತ್ತೆ ತಮ್ಮ ಹಾಗೆ ಅಲ್ಲ, ತಮ್ಮ ಹೆಣ್ಣು ಮಧ್ಯೆ ಅಂತರ ಉಂಟು. ಮಧ್ಯೆ ಉಂಟು. ಎಂತದ್ದು ಅಂತರ ಅಂತ ಹೇಳಿದ್ದು? ಹೆಣ್ಣವರನ್ನು ಕಂಡಿ ಏನಕ್ಕೆ ಅಂದ ಏನು ಇನ್ನ ಒಂದು ಜೊಲ್ಲು ಒರೆಸಿಕೊಳ್ಳ. ನಾನು ನಿನ್ನ ಜೊತೆಗೆ ಬರಲಿಲ್ಲ. ಹೌದು. ಯಾವ ಹುಡುಗಿಯನ್ನು ನೋಡ್ಲಿಲ್ಲ. ನೀನ್ ನೋಡ್ಲಿಲ್ವಾ? ನಾನು ಈ ಕಡೆ ನೋಡಿದ್ದು ಬರೀ ಮರವೇ. ನೀನು ಮರವನ್ನೇ ನೋಡ್ಬೇಕಷ್ಟೇ. ಈಗ ನೀನ್ ನೋಡ್ಲಿಲ್ವಾ? ನೋಡ್ಬೇಕಾ? ಓಲೇನು ದೊಡ್ಡ ಮರ, ಮರದಲ್ಲಿ ಅದು ಉಯ್ಯಾಲೆಯಲ್ಲಿ ಒಬ್ಬಳು ಕುಳಿತುಕೊಂಡಿದ್ದಾಳೆ. ಬಿಡಿ 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 ಆಗಿದ್ದಾಳೆ. ನೋಡು, ಸರಿಯಾಗಿ ನೋಡು. ಅಣ್ಣ, ಎಂತವರೆಲ್ಲ ಇದ್ದಾರೆ. ಯಾಕೋ? ಕುಳಿತವರು ಎದ್ದು ಹೋಗುವುದು ಸಹಜ. ಹೌದು. ಹೋಗುವಾಗ ಕುಳಿತಂತಹ ಆಸನ ಸಮೇತರಾಗಿ ಹೋಗ್ತಾರೆ ಅಂತ ಇವತ್ತೇ ಗೊತ್ತಾ? ಈಗ ಎಲ್ಲ ಕೊಂಡು ಹೋಗಿದಾರ? ಉಯ್ಯಾಲೆ ತಕೊಂಡೇ ಹೋಗಿದ್ದಾಳೆ ಅವಳು. ಪಾಪ, ಅವಳಲ್ಲಿ ಇರುವುದು ಒಂದೇ ಉಯ್ಯಾಲೆ. ಅದಕ್ಕೆ ಕೊಂಡು ಹೋಗ್ಲಿ. ಅವಳು ಹೋಗಿದ್ದಾಳೆ. ಇಲ್ವೋ? ಅವಳು ಹೋಗ್ಲಿಲ್ಲಿದ್ದಾಳೆ. ನೀನು ಏನು ಹೇಳ್ತಿ? ಯಾಕೆ? ಮೊದಲೇ ಸ್ವಲ್ಪ ಇದ್ದದ್ದು. ಹೌದಾ? ಸ್ವಲ್ಪವೇ ಹೋಗಿ ಸುಂಬನ ಅಟ್ಟಹಾಸ ಆಗುವಾಗ ಎದ್ದು ಹೋದದ್ದು ನೋಡ್ಬೇಕು. ಈಗ ನಮ್ಮಣ್ಣ ಬರುವಾಗೆಲ್ಲ ಹೋಗುದೇ ಅಲ್ವಾ? ಗಂಡ ಮುಂಡರ ಪ್ರವೇಶ ಆಗುವಾಗ ಯಾರು ಬಂದು ಕುಳಿತು? ಈಗ ನಾವು ಬರುವಾಗ ಯಾರು ಇರುದಿಲ್ವಾ? ಇದ್ದವರು ಎದ್ದು ಹೋಗುವುದು. ಯಾರು ಹೇಳಿದ್ರು ನಿನಗೆ? ಸಣ್ಣ ಮುಂಡ ಯಾವಾಗ ಬರ್ತಾರೆ ಎಂಬುದೇ ನಮ್ಮ ಅಭಿಮಾನಿಗಳಿದ್ದಾರೆ. ಅಭಿಮಾನಿ ನಮ್ಮ ಪುರದವರು, ನಮ್ಮ ನಿರೀಕ್ಷೆ ಇದ್ದಾರೆ. ಗೊತ್ತು ನಿನಗೆ? ನಮ್ಮ ಜಾತಿಯವರೇ. ಮತ್ತೆ ಎಲ್ಲ ನಮ್ಮವರೇ. ಎಂತದ್ದು ನಮ್ಮವರಂದ್ರೆ? ಕಣ್ಣು ನಮ್ಮ ಪೂರ್ವದಲ್ಲಿ ಇರೋರೆಲ್ಲ ನಮ್ಮವರೇ. ತಮ್ಮ, ಅವಳಿದ್ದಾಳು. ನೀನು ತಿರುಗಿದ ಹೆಚ್ಚಾಯ್ತು. ತಿರುಗಿದ್ದು ಅಷ್ಟು ತಿರುಗುದು ಬೇಡ. ಮತ್ತೆ ನಾವು ಯಾರು? ನಮ್ಮ ಯೋಗ್ಯತೆ ಏನು? ಸಣ್ಣ ಮುಂಡರಿಗೆ ಕಡಿಮೆ. ಎಲ್ಲರೂ ಹೇಳ್ತಾರೆ.
ಎಂತದ್ದು ಕಡಿಮೆ ಅಂದ್ರೆ ಗಡ್ಡ ಮುಂಡಾರಿ. ಹಾಗೆ ಅಲ್ವಾ, ಹೆಣ್ಣನ್ನು ನೋಡ್ಬೇಕಾದ್ರೆ ಅಷ್ಟು ಸುತ್ತು ತಿರುಗಬೇಕೆಂಬುದಾಗಿಲ್ಲ ಮನೋವೇಗ ಉಂಟು. ಅಲ್ವಾ? ಸ್ವಲ್ಪ ಒಂದು ಬೇಡ, ಒಂದು ಸ್ವಲ್ಪ. ಒಂದರೊಳಗೆ ತೋರಿಸ ಅಣ್ಣ! ಏನಕ್ಕ? ಹೋಯ್ತು, ಏ, ಹೋಯ್ತು. ಇಲ್ಲಿ ಬಾ, ಇಲ್ಲಿ ಬಾ, ಒಮ್ಮೆ ನನ್ನ ನೋಡು. ನೋಡ್ಲಿಕ್ಕೆ ಏನಾಯ್ತು? ಕಣ್ಣು ಬೆಳಕು ಅಬ್ಬಾ. ಕಣ್ಣು ಬಿಡುವುದಕ್ಕಾಗ ಕೋಟಿ ಸೂರ್ಯ ಪ್ರಕಾಶ ಕಣ್ಣಿಗೆ ತಾಗಿದವಾಗ ಕಣ್ಣೇ ಹೋಯ್ತು. ಆದ್ದರಿಂದಲೇ ಆಶ್ಚರ್ಯಗೊಂಡಂತ ನನ್ನ ಬಾಯಿಂದ ಬಂದಂತ ಉದ್ಗಾರ ಏನು ಗೊತ್ತೇ? ಹೇಗೆ? ಅರರಯ್ಯ ಬಳ್ಳಂತ ಸಾಕು, ಮುಗೀತ? ಇನ್ನು ಕುಂಡ್ರೆ ಅಲ್ಲಿ ಹೊಂಡಾದೀತು. ಸಂಗೀತ ಮುಗಿಯಿತು. ಈಗ ಸಂಗೀತ ಮುಗೀತು. ಯಾಕೆ ನಾನು ವಿಟಗಾರ ಅಂತ ಕರೆದೆ? ಯಾಕೆ? ಅಖಂಡ ಬ್ರಹ್ಮಚಾರ್ಯಗಳು ನಾವು. ನಮ್ಮಂತ ವಿಟ ಪುರುಷರನ್ನು ತನ್ನತ ಸೆಳೆಯುವಂತಹ ಶಕ್ತಿ ಅವಳವರಿಗೆ. ಓಹೋ. ಅಸುರ ಕುಲದ ಅದೆಷ್ಟ ನಾರಿಯರಿದ್ರು ಕೂಡ ಕಣ್ಣೆತ್ತಿ ನೋಡಿದವರು ನಾವಲ್ಲ. ನಾವು ನೋಡ್ಲೇ ಇಲ್ಲ. ಹೆಣ್ಣವರನ್ನು ಕಂಡಾಗ ನಮ್ಮ ಮನಸ್ಸು ಪರಿವರ್ತನೆ. ಇವ ಇದ್ದವರು ಎದ್ದು ಹೋಗದೆ ಸಂಗೀತ ನಿಲ್ಲಿಸುವುದಿಲ್ಲ. ಯಾರು ಇರ್ಬಾರ್ದು. ಎಂತದ ನಿನ್ನದು ಕರ್ಕಶ ಧ್ವನಿ? ಅವಳ ಸ್ವರವನ್ನು ಆಲಿಸಿದಾಗ ನಾನು ಕೂಡ ಸಂಗೀತವನ್ನು ಅಭ್ಯಾಸ ಮಾಡಬೇಕೆಂಬ ಆಶೆ ಅದು. ನಿನ್ನದು ಇನ್ನೂ ಸಂಗೀತ ಪ್ರಯೋಜನ ಇಲ್ಲ. ಯಾಕೆ? ನಾನಿನ್ನಕ್ಕಿಂತ ಚಂದ ಹೇಳ್ತೇನೆ ನಾನು. ಕರ್ಕಶ. ಹೌದಾ? ಅಬ್ಬೆ. ಈಗ ನನ್ನ ಸ್ವರ ಕರ್ಕಶ, ನಿನ್ನದೇನು ಕೋಗಿಲೆ ನೀನು ಸಂಗೀತಕ್ಕೆ ಹೋದ್ರೆ ಮತ್ತೆ ನನಗೆ ಯಾರಿದ್ದಾರೆ ತಿರುಗಾಟಕ್ಕೆ? ಇವನಿಗೆ ಕಷ್ಟ ಅದೇ ಆಗೋದು. ಮತ್ತೆ? ನನ್ನನ್ನು ಬಿಟ್ಟು ನಿಮಗೆ ಬೇರೆ ಯಾರೇ ಆಗ್ಲಿಕ್ಕಿಲ್ಲ. ಯಾಕಮ್ಮ? ಓ, ಸ್ವರ ಕೂರ್ಗಣೆ ಎಂತ ಇರುವಳು ನೀರೇ ನೀರೇ. ಶರದ್ ಇಂದು ಒಂದನೇ ಹರಿಣ ನೇತ್ರೆ ಹರಿಣ ನೇತ್ರೆ. ತರಲೆ ಮನೆ ವಿಮಲ ಗಾತ್ರೆ. ವಿಮಲ ಗಾತ್ರೆ. ಏ, ಕಡಿಮೆ ಏ, ಕಡಿಮೆ ಯಾವುದು? ಆ? ಯಾವುದು? ಅವಳನ್ನು ಹೊಗಳೋದು ಕಡಿಮೆ ಆದಿತ್ತು ಅಂತ ಹೇಳಿ ನಾವು ಹೋಗಲ್ಲ. ಹೌದು. ನಾವು ಬಿಡು. ಹಾ. ಅವ ಬರ್ಬೇಕು. ಯಾರವ? ನಾಗ. ಏ, ಕಪ್ಪು ನಾಗ, ಏ, ಬಿಳಿ ನಾಗ, ಏ, ಮಾವನ, ಬಾ, ಬಾ, ಎಲೆ. ಬಾ, ಟನ್, ಟನ್. ಎಲೆ ನಾಗ. ಆ? ಎಲೆ ನಾಗ. ಏ, ಎಲೆ ನಾಗ ಅವಸರ ಬಾ. ಯಾಕೆ ಇನ್ನೇನು? ಏ, ಎಲೆ ನಾಗ. ಹಾ. ನಮ್ಮ ನಾಗಾಸುರರು ಯಾಕ? ಮತ್ತೆ ಯಾರು? 1000 ನಾಲಿಗೆ ಇರುವ ಆದಿಶೇಷ ನಾಗರಾಜ. ಇವ ಹೋಗಿ ಒಂದರ ಬಿಟ್ಟಿಗೆ 1000ಕ್ಕೆ ಹೋಗಿದ್ದಾನೆ. ಸಾವಿರದ ಅದರಿಂದ ಸಾಧ್ಯವಿಲ್ಲ. ಹೇಳುವ? ಸರ್ವಾಂಗ ಸುಂದರಿ ಸುಂದರಿ. ಸೌಂದರ್ಯವತಿ ಅಂತ ಹೆಣ್ಣು ಊರು ಮನೆಗಳು ಬಿಟ್ಟು ತಂದೆ ತಾಯಿಗಳು ತೊರೆದು ಇಲ್ಲಿ ಬಂದು ಕುಳಿತುಕೊಳ್ಳಬೇಕಾದ್ರೆ ಯಾರಿವಳು? ಯಾರು? ಯಾರಿವಳು? ಈಗ ಯಾರಿವಳು? ಯಾರು? ನೀನು ಯಾರಲ್ಲಿ ಗೆಲ್ಲುವುದು? ನಾನು ಅವಳಲ್ಲಿ ಹೇಳಿದ್ದು. ಉತ್ತರ ನೀನು ಸಿಕ್ಕಿಲ್ಲ. ಉತ್ತರ ಸಿಕ್ಲಿಲ್ಲ. ನಾನು ನಿನ್ನಲ್ಲಿ ಗೆಲ್ಲುವುದು. ಈಗ ನಿನಗೆ ಉತ್ತರ ಸಿಕ್ಕಿದ? ಎಲ್ಲಿಂದ? ಈಗ ನಿನಗೆ ಉತ್ತರ ಗೊತ್ತಿಲ್ಲ. ಉತ್ತರ ಬೇಕು. ಈಗ ನನಗೆ ಉಂಟಲ್ಲ, ಗೊತ್ತುಂಟಲ್ಲ? ಗೊತ್ತುಂಟಾ? ರಮೆ ಅಥವಾ ಉಮೆ? ಅದು ಭ್ರಮೆ. ರಮಿ ಉಮೇಯರ ಮಾತ ಬಿಡು ನೀನು. ಆ, ಆ, ರಮಿ ಉಮೇಯರ ಮಾತ ಬಿಡು ನೀನು. ಏನು? ರಮಣಿಯು ಮಿಗಿಸಿ ಮೆರೆವಳೆಲ್ಲ. ಏನು ಕಮಲದ ಸೃಜಿಸಿದ ಶಿವಮಲ್ಲ. ಏನು ಕಮಲದ ಸೃಜಿಸಿದ ಶಿವಮಲ್ಲ. ಪರಶಿವಮಲ್ಲ ಸದಾಶಿವಮಲ್ಲ. ಬಿಡ್ಬೇಕು. ರಮೆ ಉಮೆಯರ ಮಾತ ಬಿಡು. ಬಿಟ್ಟಾರೆ? ಇವಳ ಒಲೆ ಅವಳಂದ್ರೆ ಯಾರು? ಮಾರಣ ಮಾಡದಿರತಿಯ ರತಿ. ಹಾ.
ಆರತಿಯೇ ಧರೆಗಿಳಿದಂತೆ. ಒಮ್ಮೆ ಅವಳ ಕಾಲ ಹೆಬ್ಬೆರಳನ್ನು ಒಮ್ಮೆ ನೋಡು, ಆ, ಸರಿಯಾಗಿ ನೋಡು. ಹ್ಮ್. ಅವಳನ್ನು ತಂದು ಇವಳ ಕಾಲಿಗೆ ಕಟ್ಟಬೇಕು. ಏ, ವಾ, ಅಷ್ಟು ಚಂದ. ಹೌದು. ಇವಳನ್ನು ನೋಡುವಾಗ ನಮಗೆ ಮಾತ್ರವಲ್ಲ ಪ್ರಶ್ನೆ ಮೂಡುವುದು. ಮತ್ತೆ ಬ್ರಹ್ಮದೇವನಿಗೆ ಒಂದು ಏನು ಪ್ರಶ್ನೆ? ಇವಳನ್ನು ಸೃಷ್ಟಿ ಮಾಡಿದ್ಯಾರಪ್ಪ? ಅಯ್ಯೋ ಇವಳಪ್ಪ, ಗೊತ್ತಿಲ್ಲಪ್ಪ. ಎಲ್ಲಿಯಪ್ಪ? ಅಯ್ಯಪ್ಪ, ಅಯ್ಯಯ್ಯಪ್ಪ. ಅಯ್ಯಪ್ಪ. ಗೊತ್ತಿದ್ರೆ ಅವನಿಗೆ. ಅವನಿಗೆ ಅವಂದ್ರೆ ಸದಾಶಿವ, ಮತ್ತೆ ವಿಶ್ವೇಶ್ವರ, ಆಮೇಲೆ? ವಿಶ್ವೇಶ್ವರ. 1 2 3 4. ಇಲ್ಲಿ ಬಾ. ಯಾಕೆ ಬರ್ತದೆ ಯಾಕೆ? ಮೊದಲೇ ತಡವಾಗಿ. ಹೌದಾ? ನೀನೆಲ್ಲಿಗೆ ಹೊರಟ? ನಮ್ಮ ದೇವಗಿರುವಲ್ಲಿಗೆ. ಯಾಕೆ? ಅವಳಲ್ಲಿ ಕೇಳ್ಬೇಕಲ್ಲ ಪರಿಚಯ. ಪರಿಚಯ. ಹೌದು. ಅವಳನ್ನೊಮ್ಮೆ ನೋಡಂತೆ. ಆ ಕಡೆ ನೋಡುವುದು. ಈಗ ಅವಳು ಅಲ್ಲಿ ಯಾರಿದ್ದಾರೆ? ಅಲ್ಲಿ ಯಾರು ಇಲ್ಲ. ಮತ್ತೆ ಅದು ಹೋಗುವ ದಾರಿ. ಇದು ಹೋಗುದಾರಿ ಅದು. ಯಾವಾಗ ಮುಗಿಸಿ ಓಡುದಂತ ಕಾಯುವುದು. ಅವಳು ಹೋಗ್ಬಾರ್ದು. ಹೋಗ್ಬಾರ್ದು ಅವಳು. ಹೋದ್ರೆ ಪರಿಚಯ ಇಲ್ಲ ಅಂತ ಆಗ್ತದೆ. ಅದಕ್ಕೆ ಏನ್ ಮಾಡೋಣ? ನೀನು ಅಲ್ಲಿಗೆ ಹೋಗಿ ಬರುವಾಗ ಹಾ. ಎದ್ದು ಹೋದ್ರೆ ಪರಿಚಯ ಇಲ್ಲ. ಕಷ್ಟ ಆಗ್ತದಲ್ಲ? ಅದಕ್ಕೆ ಒಂದೇ ಉಪಾಯ. ಏನು? ಇಲ್ಲಿ ನಿಲ್ಲು. ನಾನ ಹಾ. ನೀನೇನ್ ಮಾಡ್ತಿ? ಸುಮ್ಮನೆ ಇರ್ಬೇಕು, ನಿಲ್ಲು. ಹೌದಾ? ಹಾ. ಹಾ. ನಾನು ನುಡಿಸುವೆ. ಯಾವ್ದ ನುಡಿಸುದು? ಮಾತಾಡಿಸುವೆ. ಹಾಗೆ ಇವೊಬ್ಬ. ಈಗ ಮಾತಾಡ್ಸು. ಹಾ. ಸುಮ್ಮನೆ ಇರ್ಬೇಕು. ನಾನು ಸುಮ್ಮನೆ ಕೊಡು. ಉಪದ್ರ ಇಲ್ಲ ಮಾಡುದು. ಮಾತಾಡು. ನಮ್ಮ ಯಾರು ನೀನು ಇಲ್ಲಿಗೆ ಯಾಕೆ ಬಂದದ್ದು? ಎಲ್ಲಿ ನಿನ್ನ ಮನೆ ಅಪ್ಪ ಅಮ್ಮ ಯಾರು ಬರುವರೆ ಕಾರಣ ಏನು? ಮನೆಗೆ ಬರುವಂತಹ ದಾರಿ ಯಾವುದು? ಮಾತಾಡುವುದಕ್ಕೆ ಸುಲಭ. ಬಾ ಬಾ, ನಿನಗೆ ಸುಲಭದ ವ್ಯವಸ್ಥೆ ಏ, ಮಾಡಿಕೊಡ್ತೇನೆ. ಯಾವಾಗಲೂ ಸುಲಭ ಆಗುವಂತ ಕಾಯುವುದಲ್ವ ನೀನು? ನಿನಗೆ ಗೊತ್ತಿಲ್ಲ. ಏನು? ಈಗ ಮಾತಾಡುವುದಕ್ಕೆ ಬಹು ಸುಲಭವಾದಂತಹ ಹೌದಾ? ವ್ಯವಸ್ಥೆಯೇ ಉಂಟು. ಏನದು? ಸ್ವಲ್ಪ ನಿಲ್ಲು. ಯಾಕೆ? ಉತ್ತರ 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 ಇತ್ತ. ಉತ್ತರ ಇತ್ತ? ಉತ್ತರ ಹಾ. ಹಾ. ಎಲ್ಲಿಂದ? ಸಿಕ್ಕಿತಾ? ಅದು ಯಾರು? ಹಾ? ಏನು? ಈಗ ಏನಾಗ್ತದೆ ನಿನಗೆ? ನಾನೊಂದು ಉತ್ತರದ ನಿರೀಕ್ಷೆಯಲ್ಲಿ ಹೋದ್ದು. ಹೌದೇ? ಉತ್ತರ ಎಲ್ಲಿಂದ? ಹಾ. ಅದು ಇಲ್ಲ. ಹ್ಮ್. ಅದು ಇಲ್ಲ. ಅದೇ ಅಂದ್ರೆ ಬಾಯಿ ಮತ್ತೆ ಅದೆಂತದ್ದು? ನಾಲಿಗೆ. ನಾಳೆಗೆ ಕಾಣ್ತದಲ್ಲಿ ನೋಡು, ಸರಿಯಾಗಿ ನೋಡು. ನಾಲಿಗೆ ಉಂಟು, ಮತ್ತೆ ಯಾವುದಿಲ್ಲ? ಮಾತು ಬರುವುದಿಲ್ಲ. ಅಂದ್ರೆ? ಮೂಗಿ ಮೂಗಿ ಮಾಡ್ತಾನೆ ನೀವು ಮೂಕಿ ಅಂತ ಹೇಳಿದೆ. ಅಷ್ಟು ಚಂದ ಹುಡುಗಿಯರ ಮೂಕಿ ಅಂತ ಹೇಳ್ತೀಯಲ್ಲ, ಮಾತನಾಡ್ತಾಳೆ. ಸಂಕೋಚ. ಅದ್ಯಾಕೆ? ಆಲೋಚನೆ ಮಾಡು. ಅಪರಿಚಿತ ಯುವಕರನ್ನು ಕಂಡಾಗ ಯಾವ ಹುಡುಗಿಯರ ಮಾತಾಡ್ತಾಳೆ? ಈಗ ಅಪರಿಚಿತರಲ್ಲಿ ಹೆಣ್ಣು ಮಕ್ಕಳು ಮನಸ್ಸಿದ್ರು ಕೂಡ ಯಾರು ಮತ್ತೇನ್ ಮಾಡ್ತಾರೆ? ಮುಗುಳ್ನಾಗೆ ಮಾತು ನೋಡು. ಓ, ನಗು ಬಂದ್ರೆ ಮನಸ್ಸುಂಟ ಲೆಕ್ಕ. ನನ್ನ ಮೇಲೆ ಮನಸ್ಸು ಉಂಟಂತೆ. ಮತ್ತೆ ನಾ ಮಾತಾಡಿಕೊಂಡು ಬರ್ತೇನೆ. ನನಗೆ ಗೊತ್ತಾಗ್ಲಿಲ್ಲ ಪಾಪ, ಅವಳಿಗೆ ಗೊತ್ತಾಗಿರ್ಬಹುದು. ಆಗ್ಲಿಲ್ಲ. ಮುಗೀತಾ? ಆಗ್ಲಿಲ್ಲ. ಇನ್ನೊಂದು ವಿಷಯ ಸಣ್ಣದಾಯ್ತಾ? ಬೇಗ ಮುಗಿಸ್ತೀಯ? ಓ, ಸುಂದರಿ. ಓ, ಇವಳ ಜೊತೆ ಇವಳ ತಾಯಿಯೂ ಬಂದಿದ್ದಾಳೆ. ತಾಯಿಯ? ಸುಂದರಿ ಯಾರಿಲ್ಲಿ? ಸುಂದರಿ. ಏಯ್. ಸುಂದರಿ. ಅವಳ ತಾಯಿಯನ್ನು ಕರೆದಲ್ಲ, ಮತ್ತೆ ಸುಂದರಿ? ಅವಳಿಗೆ ಮತ್ತೊಂದು ಹೆಸರು ಕೊಟ್ಟದು. ಆವಾಗ ಸೌಂದರ್ಯ, ಈಗ ಸುಂದರಿ. ಸೌಂದರ್ಯನ ಕಂಡು ಬರಲಾಗ್ಯಾನ ವಾರಿಸುವೆ. ಮದುವೆ ಅಕ್ಕಿ ಅಂತ ಕೇಳಿದ್ದು ನಾನು. ನೀನು ಮದುವೆ ಆಗುವುದಕ್ಕೆ ಹೊರಟದ್ದ? ನಾನು ಆವಾಗದಿಂದ ನೋಡಿದ್ದೇನೆ. ಯಾರನ್ನು ನೋಡುದು ನೀನು? ಅವಳನ್ನು ನೋಡಿದ ಬಳಿಕ ಮದುವೆ ಆಗುವಂತಹ ತವಕ ಹೆಚ್ಚಾಗಿದೆ. ಅವಳು ನನಗೆ ಬೇಕು. ಮೊದಲು ನೋಡಿದ್ದು ನಾನು, ನನಗೆ ಬೇಕು. ಸೌಂದರ್ಯ ನನಗೆ ಏ, ನನಗೆ ಬೇಕು. ನನಗೆ ಬೇಕು. ಪಾಪ ಜೀವನ ಹೌದಾ? ಈವನ ನಡೆಯಲಣ್ಣನ ಮನೆಯೇ ಬಂದಂದೆ ಅವಳು ವಿಚಾರಿಸಲಿ. ಆ ಬಗ್ಗೆ ವಿಚಾರವಾಗಿ ನಮಗೆ ಏಕವಾದ. ವಾದ ಬೇಡವಾ? ಮುಂದರಿದುಕೊಂಡು ಹೋದಂತಹ ಸಮಯದಲ್ಲಿ ಬಿತ್ತಲ ಒಂದು ದೊಡ್ಡ ಬೆಟ್ಟು. ನಿನಗೆ ಬೆಟ್ಟು ಕೊಟ್ಟ? ಏಯ್, ಬಾರದು. ಯಾರು ಬೆಟ್ಟು? ಬ್ರಹ್ಮದೇವ ನಮ್ಮ ವಿಚಾರಿಸಿದ್ರು. ಹೇಗೆ? ಬ್ರಹ್ಮಚಾರಿಯನ್ನು ತೊರೆದಾಕ್ಷ ಹೆಣ್ಣಿನ ನಿಮಗೆ ಮರಣ ಎಂಬುದಾಗಿ. ವರ ಕೊಟ್ಟಿದ್ದಾನೆ. ಹೆಣ್ಣಿನ ರೂಪಕ್ಕೆ ಮರಳಾಗಿ ಅಣ್ಣ ತಮ್ಮಂದಿರಂತ ನಾವು ಹೋರಾಟವನ್ನು ಮಾಡಿ ಮರಣವನ್ನು ಹೊಂದುವುದು ಸರಿಯೇ? ಮರಣವನ್ನು ಹೊಂದುವುದು ದೊಡ್ಡ ಪ್ರಶ್ನೆ ಅಲ್ಲ. ಮತ್ತೆ? ಮರಣವನ್ನು ಹೊಂದಿದರೆ ನಾಳೆ ಮುಖಪುಟದಲ್ಲಿ ದೊಡ್ಡ ಅಕ್ಷರದಲ್ಲಿ ಪ್ರಚಾರ. ಏನಂತ? ಒಂದು ಹೆಣ್ಣಿಗೆ ಬೇಕಾಗಿ ಚಂಡಮುಂಡರೊಳಗೆ ಕಾಳಗ. ಅಂತ ಮರಣ ನಮಗೆ ಬೇಡ. ಬೇಡವೇ ಬೇಡ. ಇವಳನ್ನು ಇವತ್ತು ನೋಡಬೇಕು, ನಾಳೆ ನೋಡಬೇಕೆಂಬ ಹಂಬಲ. ಯಾಕೆ ಸುಮ್ಮನೆ? ಈ ವಿವರವನ್ನು ನಮ್ಮ ಅಣ್ಣನ ತಿಳಿಸೋಣ. ಓ. ಅಭಿಪ್ರಾಯ ಏನು ಮುಂದೆ ತಿಳಿದುಕೊಂಡು ಆಮೇಲೆ ಮುಂದರೋಣ.